ಜಿಲ್ಲೆಯಲ್ಲಿ ಕಡಲ್ಕೊರೆತ ತಡೆಗಟ್ಟಲು ಜಿಲ್ಲಾಡಳಿತ ಯಾವುದೇ ರೀತಿಯಲ್ಲೂ ಕಾಳಜಿ ವಹಿಸಿದಂತೆ ತೋರುತ್ತಿಲ್ಲ ಎಂದು ಶಾಸಕ ಯುಟಿ ಖಾದರ್ ಆರೋಪಿಸಿದ್ದಾರೆ। ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಳ್ಳಾಲ ಸೋಮೇಶ್ವರ ಬೀಚ್ನ ರಸ್ತೆಗಳು ಸಮುದ್ರ ಪಾಲಾಗುತ್ತಿವೆ। ಈ ಬಗ್ಗೆ ಜಿಲ್ಲಾಡಳಿತ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು। ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದೆ, ಎಲ್ಲವೂ ಸಮುದ್ರ ಪಾಲಾಗುತ್ತಿದೆ। ಶಾಶ್ವತ ಪರಿಹಾರದ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿಲ್ಲ ಎಂದು ಅವರು ದೂರಿದರು। ದಕ್ಷಿಣ ಕನ್ನಡ ಜಿಲ್ಲೆಯ ಕಡಲ್ಕೊರೆತೆಗೆ ಸಂಬಂಧಪಟ್ಟಾಗಿ ಕಳೆದ 2 ತಿಂಗಳ ಸತತವಾಗಿ ನಾವು ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಮತ್ತು ನಿಮ್ಮ ಮುಖಾಂತರ ಕೊಟ್ಟಿದ್ದೇವೆ। ಇಡೀ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕಡಲ ತಡಿಯಲ್ಲಿ ಜೀವಿಸುವಂಥ ಮೀನುಗಾರರು ಮತ್ತು ಜನಸಾಮಾನ್ಯರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದ ಪರಿಸ್ಥಿತಿ ಆಗಿದೆ। ಸೋಮೇಶ್ವರ ಉಚ್ಚಿಲದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ರೋಡ್ ಕಟ್ ಆಯಿತು, ಲಾಸ್ಟ್ ಟೈಮ್ ಮಾಡಿದಂಥ ರಸ್ತೆಗಳು। ಇದರ ಬಗ್ಗೆ 2 ತಿಂಗಳ ಮುಂಚೆ ನಾವು ಮೀಟಿಂಗ್ ಆಯಿತು, ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಪೋರ್ಟ್ ಮಿನಿಸ್ಟರ್ ಎಲ್ಲ ಅಧಿಕಾರಿ। ಅಷ್ಟಲ್ಲ, 2ನೇ ಮೀಟಿಂಗ್ಗೆ ಇಡೀ ಪೋರ್ಟ್ ಮಿನಿಸ್ಟರ್ ಪೋರ್ಟ್ ಎಂಟರ್ ಗೌರ್ಮೆಂಟ್ ಇದೆ, ಮತ್ತೆ ಕೂಡ ಅಲ್ಲಿ ರೋಡ್ ಕಟ್ ಆಗ್ತದೆ, ಬಡವರ ಮನೆಗೆ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿದರೆ ಇದು ಜನಪಾಲ ಕಾಳಜಿ ಇರುತ್ತೆ ಸರ್ಕಾರ। ಮೀಟಿಂಗ್ ಆದ ನಂತರ ಮಂತ್ರಿಗಳು ಮತ್ತು ಉನ್ನತ ಅಧಿಕಾರಿಗಳು ಮಾಧ್ಯಮದ ಮೂಲಕ ನಿಮ್ಮ ಮುಖಾಂತರ ಜನರಿಗೆ ಭರವಸೆ ಮತ್ತು ನಾವು ಕೆಲಸ ಅದನ್ನು ರಕ್ಷಣೆ ಮಾಡ್ತಂತ ಹೇಳಿಕ್ಕೆ ಇಷ್ಟು ಕೋಟಿ ಖರ್ಚು ಮಾಡಿದ ಹೇಳಿ ಕೊಟ್ಟ ನಂತರ ಯಾಕೆ ಇವತ್ತು ರೋಡ್ ಕಟ್ ಆಗಿದೆ, ಯಾಕೆ ಬಡವರ ಮನೆಗೆ ಇವತ್ತು ಡ್ಯಾಮೇಜ್ ಆಗಿದೆ, ಇದು ತನಿಖೆ ಮಾಡಬೇಕು ಮತ್ತು ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು। ಜನಸಾಮಾನ್ಯರು ಈ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ, ಇವರಿಂದ ನಮ್ಗೆ ಏನಾದರೂ ಕೆಲಸ ಆಗ್ತದೆ ಅಂತ ಹೇಳಿ ಯಾವುದೇ ವರ್ಗದ ಜನ ಇವತ್ತು ಈ ಬಿಜೆಪಿ ವಿಶ್ವಾಸ ಇವತ್ತು ಕಳೆದುಕೊಂಡಂತ ಪರಿಸ್ಥಿತಿ ಆಗಿದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ।